ಹೆದ್ದಾರಿ ಬಳಕೆದಾರರು ತಮ್ಮ ಫಾಸ್ಟ್ಯಾಗ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಹೊಂದಿರಬೇಕು ಎನ್ನುವ ನಿಯಮವನ್ನು ಹಿಂತೆಗೆದುಕೊಳ್ಳಬೇಕಾಗಿರುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯವು ಪ್ರಕಟಿಸಿದೆ. ಎಲೆಕ್ಟ್ರಾನಿಕ್ ಟೋಲ್ ಪ್ಲಾಜಾಗಳಲ್ಲಿ ತಡೆರಹಿತ ವಾಹನ ಸಂಚಾರಕ್ಕೆ ಅನುಕೂಲವನ್ನು ಕಲ್ಪಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವುದಾಗಿ ಅದು ಹೇಳಿದೆ. ಪ್ರಯಾಣಿಕ ವರ್ಗದ ವಾಹನಗಳಿಗೆ ಭದ್ರತಾ ಠೇವಣಿ ಇಲ್ಲದೆ ಹೆಚ್ಚುವರಿಯಾಗಿ ಫಾಸ್ಟ್ಯಾಗ್ ವ್ಯಾಲೆಟ್ ಖಾತೆಯಲ್ಲಿ ಇರಿಸಿಕೊಳ್ಳಬೇಕಾದ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನು ರದ್ದುಪಡಿಸ್ತಾ ಇರುವುದಾಗಿ ಹೆದ್ದಾರಿ ಸಚಿವಾಲಯ ಪ್ರಕಟಿಸಿದೆ. ಆದರೆ ಘನ ವಾಹನಗಳು ಕನಿಷ್ಠ ಬ್ಯಾಲೆನ್ಸ್ ಇರಿಸಿಕೊಳ್ಳಬೇಕಾಗಿದೆ. ಫಾಸ್ಟ್ಯಾಗ್ ಒದಗಿಸ್ತಾ ಇರುವ ಬ್ಯಾಂಕ್ಗಳು ಭದ್ರತಾ ಠೇವಣಿ ಇಲ್ಲದೆ ಇಂತಿಷ್ಟು ಕನಿಷ್ಠ ಬ್ಯಾಲೆನ್ಸ್ ಇರಬೇಕು ಅಂತ ಏಕಪಕ್ಷೀಯವಾಗಿ ಕಡ್ಡಾಯಪಡಿಸಿತ್ತು. ಇದರಿಂದ ತಮ್ಮ ಫಾಸ್ಟ್ಯಾಗ್ ವ್ಯಾಲೆಟ್ ಅಕೌಂಟ್ನಲ್ಲಿ ಅಗತ್ಯ ಮೊತ್ತ ಇದ್ರೂ ಕೂಡ ಟೋಲ್ಗಳಲ್ಲಿ ಗ್ರಾಹಕರಿಗೆ ಮುಂದಕ್ಕೆ ಚಲಿಸಲು ಅನುಮತಿ ಸಿಗ್ತಾ ಇರಲಿಲ್ಲ. ಈಗ ಗ್ರಾಹಕರ ಫಾಸ್ಟ್ಯಾಗ್ ಅಕೌಂಟ್ ವ್ಯಾಲೆಟ್ನಲ್ಲಿರುವ ಮೊತ್ತವು ನಾನ್ ನೆಗೆಟಿವ್ ಅಂದರೆ ಶೂನ್ಯಕ್ಕಿಂತ ಹೆಚ್ಚಿದ್ರೆ ಟೋಲ್ಗಳಲ್ಲಿ ಮುಂದಕ್ಕೆ ಸಾಗುವುದಕ್ಕೆ ಅನುಮತಿ ನೀಡಲು ನಿರ್ಧರಿಸಲಾಗಿದೆ.